ಕೆನ್ನಿಗೋಳಿಯಲ್ಲಿ ಪುತ್ತೂರು ಸಾಹಿತ್ಯ ವೇದಿಕೆ ಕಥಾಬಿಂಬ ಪ್ರಕಾಶನ ಹಾಗೂ ಯುಗ ಪುರುಷದ ಸಹಯೋಗದೊಂದಿಗೆ ಸಾಹಿತ್ಯ ಸಂಭ್ರಮ 2021 ಕಾರ್ಯಕ್ರಮ ನಡೆದಿದೆ. ಕೆನ್ನಿಗೋಳಿಯ ಯುಗ ಪುರುಷ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೃತಿ ಬಿಡುಗಡೆ, ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಕವಿಗೋಷ್ಠಿ ನಡೆದಿದೆ. ಈ ಸಂದರ್ಭದಲ್ಲಿ ಮೂಡಬಿದ್ರೆಯ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ, ಹರಿಕೃಷ್ಣ ಪುನರೂರು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಸಾಹಿತ್ಯ ಸಂಭ್ರಮ 2021 ಇದರ ಕಾರ್ಯಕ್ರಮವು ಯುಗಪುರುಷ ಕಿನ್ನಿಗೋಳಿ ಸಭಾಂಗಣದಲ್ಲಿ ಮಾರ್ಚ್ 2ನೇ ತಾರೀಕಿನ ಮಂಗಳವಾರದಂದು ನಡೆಯಿತು. ಇದರ ಅಧ್ಯಕ್ಷತೆಯನ್ನು ಆಳ್ವಾಸ್ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರು ವಹಿಸಿದ್ದರು. ಅದೇ ರೀತಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಮಾಜಿ ಅಧ್ಯಕ್ಷರು ಸಾಹಿತ್ಯ ಪರಿಷತ್ತು ಬೆಂಗಳೂರು, ಇವರು ಉದ್ಘಾಟನೆಯನ್ನು ಮಾಡಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದರು. ಅದೇ ರೀತಿ ಇದರಲ್ಲಿ ಸಾಧಾರಣ 30 ಮಂದಿ ಕವಿಗಳು ತಮ್ಮ ಕವನ ವಾಚನವನ್ನು ಮಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರಲ್ಲಿ ಭರತನಾಟ್ಯ, ವಿದುಷಿ ಕುಮಾರಿ ಸ್ವಾತಿ ಭಟ್ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದೆ, ಅದೇ ರೀತಿ ವಿದುಷಿ ಕುಮಾರಿ ಚೈತ್ರ ಭಟ್ ಧರ್ಮಸ್ಥಳ, ಇವರು ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿ ಇಡೀ ದಿನದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದರು. ಅದೇ ರೀತಿ ವಿವಿಧ ಸ್ಥಳಗಳಿಂದ ಬಂದಂತಹ ಕಲಾವಿದರು ತಮ್ಮ ಸಂಗೀತದ ಗಾನ ರಸಾಮೃತವನ್ನು ಹರಿಸಿ ಸಾಹಿತ್ಯ ಸಂಭ್ರಮದ ಮೆರುಗನ್ನು ಹೆಚ್ಚಿಸಿದರು. ಈ ದಿನ ಸಾಹಿತ್ಯ ಸಂಭ್ರಮ 2021 ಇದರಲ್ಲಿ ಪ್ರತಿ ವರ್ಷದಂತೆ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಗಣ್ಯರನ್ನು ಪುರಸ್ಕರಿಸುವ, ಪ್ರಶಸ್ತಿ ಪ್ರದಾನ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದರಲ್ಲಿ ಮುಖ್ಯವಾಗಿ ಸಾಹಿತ್ಯ ರತ್ನ ಪ್ರಶಸ್ತಿ ವಿ.ಬಿ. ಕುಳಮರ್ವ ಇವರಿಗೆ ಲಭಿಸಿದೆ. ಅದೇ ರೀತಿ ಸಾಹಿತ್ಯ ಸಿಂಧು ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಮೋಹನ್ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಮುಂಚೂಣಿಯಲ್ಲಿರುವಂತಹ ಆಳ್ವಾಸ್ ಪ್ರತಿಷ್ಠಾನ ಇದರ ಅಧ್ಯಕ್ಷರಿಗೆ ಸಂದಿದೆ. ಅದೇ ರೀತಿ ಡಾಕ್ಟರ್ ಸುರೇಶ್ ನೆಗಳುಗುಳಿ ಅವರಿಗೆ ವೈದ್ಯ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಅದೇ ರೀತಿ ಕಲಾಶ್ರೀ ಪ್ರಶಸ್ತಿಯನ್ನು ಚಲನಚಿತ್ರ ನಟರಾದಂತಹ ಸಾಹಿತಿಗಳಾದಂತಹ ಡಾಕ್ಟರ್ ಕಾಸರಗೋಡು ಅಶೋಕ್ ಕುಮಾರ್ ಇವರಿಗೆ ನೀಡಲಾಯಿತು. ಅದೇ ರೀತಿ ಕಲಾ ಸರಸ್ವತಿ ಪ್ರಶಸ್ತಿಯನ್ನು ಬೆಂಗಳೂರಿನ ವೇದಾವತಿ ಬಿ ರಾವ್ ಇವರಿಗೆ ನೀಡಲಾಗಿದೆ. ಅದೇ ರೀತಿ ಕಲಾ ಮಾಣಿಕ್ಯ ಪ್ರಶಸ್ತಿಯನ್ನು ಸಣ್ಣ ಪ್ರಾಯದ ಬಾಲಕಿ ಸಮೃದ್ಧಿ ಎಸ್ ಭಟ್ ಶಿವಮೊಗ್ಗ ಇವರಿಗೆ ನೀಡಲಾಯಿತು. ಅದೇ ರೀತಿ ಕಲಾ ಶಾರದೆ ಪ್ರಶಸ್ತಿಯನ್ನು ಉತ್ತರ ಕನ್ನಡ ಭಟ್ಕಳದ ಉತ್ತರ ಕನ್ನಡ ಜಿಲ್ಲೆಯ ಕಲಾ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಪವಿತ್ರ ಎಸ್ ನಾಯಕ್ ಅವರಿಗೆ ನೀಡಲಾಗಿದೆ. ಅದೇ ರೀತಿ ವೆಂಕಟೇಶ್ ಭಟ್ ಕಟೀಲು ಇವರಿಗೆ ಪಾಕಶಾಸ್ತ್ರ ಪ್ರವೀಣ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದೇ ರೀತಿ ಒಟ್ಟು 14 ಮಂದಿಗೆ ಪ್ರಶಸ್ತಿಯನ್ನು ಈ ಸಲ ಸಾಹಿತ್ಯ ಸಂಭ್ರಮದಲ್ಲಿ ನೀಡಿ ಗೌರವಿಸಲಾಯಿತು. ನಮ್ಮೊಡನೆ ಕಥಾಬಿಂದು ಪ್ರಕಾಶನ ಮಂಗಳೂರು ಇದರ ಪಿ.ವಿ. ಪ್ರದೀಪ್ ಕುಮಾರ್, ಅದೇ ರೀತಿ ಯುಗಪುರುಷ ಕಿನ್ನಿಗೋಳಿ ಇದರ ಅಧ್ಯಕ್ಷರಾದಂತಹ ಭುವನಾಭಿರಾಮ ಉಡುಪ ಇವರು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ.